ಕುಡ್ಲ ಸಮರ್ಪಣಾ ಪರಿವಾರ ಟ್ರಸ್ಟ್ ಮುತಾಲಿಕೆಡ್ ಮಹಿಳಾ ದಿನಾಚರಣೆ 2025 ಕಾರ್ಯಕ್ರಮ ಕೊಲ್ಯದ ಸೌಂದರ್ಯ ಸಭಾಂಗಣ ಐತಾರ ಅಟಣೆ ಮಲ್ತದು ಸಾಧಕಿಯರಿಗೆ ಸಮ್ಮಾನ ಕಾರ್ಯಕ್ರಮ ಪರಿವಾರ ಕುಟುಂಬ ಮಿಲನ ಕಾರ್ಯಕ್ರಮ ನಡಪಾಯಿರು. ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಡಿಎಸ್ ಗೆಟ್ಟಿ ಕಾರ್ಯಕ್ರಮ ತುಡರು ಬೆಳಗಾದು ಉದಿಪನ ಮಲ್ತೇರು. ಅಡುಗೆ ಕೋಣೆಗೆ ಸೀಮಿತ ಆದಿತಿನ ಪೊಂಜೋಲು ಪ್ರಸ್ತುತ ದಿನಕ್ಲೆಡ್ ಅಂತರಿಕ್ಷಗಳ ಏರುನ ಮೂಲಕ ಮಾತಾ ರಂಗಡ್ಲ ಚಾಪನು ಮೂಡಿಸಾದೇರು. ಪೊಂಜೋಲೇನು ಪೂಜಿಸವನವಳು ಗೌರವಿಸವನವಳು ದೇವೇರು ಉಂತುವೇರು ಪಂಪಿನ ಪಾತೆರ ಉಂಡು. ಇಂದು ಸತ್ಯ ಪೊಂಜೋಲು ಸಕಾರಾತ್ಮಕವಾದ ಎತ್ತಿನ ದಂಡ ಆ ಇಲ್ಲು ಬೆಳಗೊಂಡು ಪಂಡದು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಡಿಎಸ್ ಗೆಟ್ಟಿ ಕಾರ್ಯಕ್ರಮ ಉದಿಪನ ಮಂತದು ಎಡಪು ಬಯಕಿಯರು. ಇವತ್ತಿನ ಕಾರ್ಯಕ್ರಮ ಇವತ್ತು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ, ಎಲ್ಲಿ ಮಹಿಳೆಯರನ್ನ ಗೌರವಿಸ್ತಾರೋ ಅಲ್ಲಿ ಕೂಡ ದೇವರು ನೆಲೆಸ್ತಾರೆ ಎನ್ನುವಂತಹ ವಾಸ್ತವವು ಸತ್ಯ. ಎತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲಿ ಮಹಿಳೆಯ ಯಾವ ಮನೆಯಲ್ಲಿ ಹೆಣ್ಣಾದವಳು ಒಳ್ಳೆ ನೆಮ್ಮದಿಯಿಂದ ಆರೋಗ್ಯಕರವಾಗಿ ಅತ್ಯುತ್ತಮ ಒಂದು ಪಾಸಿಟಿವ್ ಮೈಂಡಲ್ಲಿ ಯಾವ ಮನೆ ಇರ್ತದೆ ಆ ಮನೆ ಬೆಳಗ್ತದೆ, ಆ ಮನೆಯ ಮಕ್ಕಳು ಬೆಳಗ್ತಾರೆ, ಮನೆಯವರು ಬೆಳಗ್ತಾರೆ. ಅದು ನಾವು ಕಂಡುಕೊಂಡಂತಹ ಸತ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಅತ್ಯುತ್ತಮವಾದಂತಹ ಮನೋಭಾವದಿಂದ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸಿಕೊಂಡು ಹೋದಾಗ, ನಮ್ಮ ಮಕ್ಕಳಿಗೆ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನ ನೀಡಿದಾಗ ಸಮಾಜ ಬೆಳಗ್ತದೆ. ಮಹಿಳಾ ದಿನಾಚರಣೆದ ಅಂಗವಾದ ಬೇತೆ ಬೇತೆ ರಂಗಡು ಮಾಮಲ್ಲ ಸಾಧನೆ ಮಂತಿನ ಪೊಂಜೋಲನು ಮಹಿಳಾ ದಿನಾಚರಣೆದ ಅಂಗವಾದ ಬೇತೆ ಬೇತೆ ಕ್ಷೇತ್ರದ ಮಾಮಲ್ಲ ಸಾಧನೆ ಮಂತಿನ ಶ್ರೀಮತಿ ಮೈಮೂನಾ ಎಂಎ ಹರೇಕಳ, ಚಂದ್ರಕಲಾ ಎಸ್ ಲಿಜಿನೊರೊನ್ನ, ಸುಮಂಗಲಿ ರಾವ್, ವಜ್ರ ಗುಜರನ್ ಮಕ್ಕಳಿಗೆ ಮಾನಾದಿಗೆ ಮಲ್ತೇರು. ನಮ್ಮ ಮುದ್ದು ಕೃಷ್ಣ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಧ್ಯಾಹ್ನದ ಉಪಹಾರ ಭೋಜನವನ್ನು ನೀಡುತ್ತಾ ನಮಗೆ ನಿರಂತರವಾಗಿ ಒಂದು ಸಪೋರ್ಟ್ ಮಾಡ್ತಾ ಬಂದಿರುವವರು ಶ್ರೀಮತಿ ಮೈಮುನಾ ಅವರು. ಈ ದಿವಸ ನಮ್ಮೊಟ್ಟಿಗೆ ಅತ್ಯಂತ ಅರ್ಹವಾದಂಥ ಮಹಿಳೆ ಜೋರದ ಚಪ್ಪಾಳೆ ಬರಬೇಕು ನಮ್ಮ ಮೈಮುನಾ ಕಣವರಿಗೆ. ನಾವು ಇನ್ನು 75 ಇನ್ನು 100,000 ದನಗಳನ್ನು ಸಾಕುವಷ್ಟು ಸಾಮರ್ಥ್ಯ ನಿಮಗೆ ದೇವರು ಕರುಣಿಸಲಿ, ಆರೋಗ್ಯವನ್ನು ಕೂಡ ನೀಡಲಿ ಅಂತೇಳಿ ನಾವು ಎಲ್ಲರೂ ಈ ಸಂದರ್ಭದಲ್ಲಿ ನಮಗೆ ಶುಭ ಹಾರೈಸ್ತಿದ್ದೇವೆ. ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ಸಮರ್ಪಣಾ ಪರಿವಾರ ಟ್ರಸ್ಟ್ದ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ಗುರುಕಾರ್ಮೆನ್ ವಹಿಸದಿದ್ದರು. ದೇರಳಕಟ್ಟೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ತಿಯಾ ಸಮಾಜದ ಅಧ್ಯಕ್ಷರು ಜಯಂತ್ ಕೊಂಡಾಣ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು ವಲಯ ಅಧ್ಯಕ್ಷರು ಜಸಿಂತಾ ಮೆಂಡೋನ್ಸಾ, ಲಯನ್ಸ್ ಕ್ಲಬ್ ಚೋಟಮಂಗಳೂರು ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ಕೊಲ್ಯ, ಮುಡಿಪು ವಿಶ್ವಕರ್ಮ ಸಂಘದ ಅಧ್ಯಕ್ಷರು ಸುರೇಶ್ ಆಚಾರ್ಯ, ರೈಲ್ವೆ ಸಲಹಾ ಮಂಡಳಿ ಸದಸ್ಯರು ಸುಷ್ಮಾ ಕೋಟ್ಯನ್, ಸರ್ವಜ್ಞ ಅಕಾಡೆಮಿ ಆಡಳಿತ ವ್ಯವಸ್ಥಾಪಕರು ಸುರೇಶ್ ಎಂಎಸ್, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ದಿನೇಶ್ ನಾಯಕ್, ಸಮಾಜ ಸೇವಕಿ ಗಾಯತ್ರಿ ಕಿಶೋರ್ ಕುತ್ತಾರ್, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಲಿಲ್ಲಿ ಪಾಯಿಸ್, ಇಂಚಿತ್ತಿ ಪ್ರಮುಖರು ಮಲ್ಲ ಬಿನ್ನೆರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸಮರ್ಪಣಾ ಪರಿವಾರ ಟ್ರಸ್ಟ್ ಅಧ್ಯಕ್ಷರು ಮೋಹನ್ ಶಿರ್ಲಾಲ್ ಸಭೆ ನೆತ್ಕೊಂಡರು. ಶಿಕ್ಷಕರು ಜಯಲಕ್ಷ್ಮಿ, ಚಂದ್ರಶೇಖರ್ ಬೊಕ್ಕ ವಸಂತ ರೈ ಸಮ್ಮಾನ ಪತ್ರನು ಓದಿಯರು. ವಸಂತ ಕೋಡಿ ಸೊಲ್ಮೆ ಸಂದಾಯರು, ಜಗನ್ನಾಥ್ ಶಿರ್ಲಾಲ್ ಸಭೆ ಸುಧಾರಿಕೆ ಮಲ್ತೇರು.